ಸೊ ಇತ್ತೆಲ್ಲ ನಂಗೆ ಅವು ಡ್ರೀಮ್ ಕಮ್ ಟ್ರೂ ಆತಂದು ಡ್ರೀಮ್ ಹೆಜ್ಜೆ ಅಣ್ಣನೊಟ್ಟಿಗೆ ಒಂಜಿ ಫೋಟೋ ಐತಿ ನನ್ನೊಟ್ಟು ಎನ್ನ ಇಡೆ ಮುಟ್ಟ. ಸೊ ಎನ್ನನಿಕ್ಲೆ ಗೊತ್ತಿರುತ್ತೆ ಎನ್ನ ಸಿನಿಮಾ ಫೇಲ್ ಆದ ಒಂಜಿ ಗಿರಿಗಿಟ್ಟಿ ಅಂತ ತುಳು ಸಿನಿಮಾರ್ದು ಎನ್ನ ಅವು ಸೂಪ್ ಮಾತಾಡ್ತೀನಿ. ಸೊ ನಂದು 8 ಸಿನಿಮಾ ಫ್ಲಾಪ್ ಆದಮೇಲೆ ಒಂದು ಗಿರಿಗಿಟ್ ಅಂತ ತುಳು ಸಿನಿಮಾ ಮಾಡಿದೆ, ಅದು ಹಿಟ್ ಆಯಿತು. ಆಮೇಲೆ ಸರ್ಕಸ್ ಆಯಿತು, ಆಮೇಲೆ ಬಿಗ್ ಬಾಸ್ ವಿನ್ ಆಯಿತು, ಇದೆಲ್ಲ ಆಯಿತು. ಹೌದು, ನಿರ್ಗಲಣ್ಣನ ನಮಗೆ ಟಚ್ ಮಾಡೋದು ಕಷ್ಟ. ಸೊ ನನ್ನ ಫ್ರೆಂಡ್ ಇದ್ದಾರೆ ಅನಿಲ್ ಶೆಟ್ಟಿ ಅಂದರೆ ನಮ್ಮ ಪ್ರೊಡ್ಯೂಸರು. ನನಗೊಂದಿನ ಹೆವಿ ಜ್ವರ ಇತ್ತು, ಟ್ರೀಟ್ ಮಾಡಿದ್ರು ಅಂತಂದರೆ ಯಾವ ಬೇರೆ ಡೈರೆಕ್ಟ್ರಿಗೂ ಕಡಿಮೆ ಇಲ್ದಿರೋ ಥರ. ಅಂದರೆ ಆ ಟ್ರಸ್ಟ್ ಹೆಂಗೆ ಬಂತು ಗೊತ್ತಿಲ್ಲ, ಬಟ್ ಈ ಟ್ರೀಟ್ ಇನ್ನೊಂದಿನ ಖಂಡಿತ ಹೇಳ್ತೀನಿ ನಾನು. ಆ್ಯಂಡ್ ನನಗೆ ಅಲ್ಲಿ ಲಿಟ್ರಲಿ ಅಣ್ಣ ಒಬ್ಸರ್ವ್ ಮಾಡಿರೋ ಗೊತ್ತು, ಲಿಟ್ರಲಿ ಐ ವಾಸ್ ಶಿವರಿಂಗ್ ಲೈಕ್ ದಿಸ್. ಸೊ ಗ್ಯಾಪ್ ಸಿಕ್ತು ಅಲ್ಲಿ. ನಾನು ಹೆಂಗೆ ಒಂದು ಅವ್ರು ಮೇಲ್ ಮಾಡಿ ಅಂತ ಹೇಳಿದ್ರು, ನಾನು ಹಂಗೆ ಒಂದು ಸ್ಟೋರಿ ಹೇಳ್ಬಿಟ್ಟೆ. ಫುಲ್ ಪ್ರಿಪೇರ್ ಮಾಡಿ ಕ್ಯಾರೆಕ್ಟ್ ಕಳಿಸಿದೆ. ಅವ್ರ ಪರ್ಸ್ನಲ್ ನಂಬರ್ ಕೊಟ್ಟರು. ಆ್ಯಂಡ್ ನಾನು ಏನು ಕಲಿತೆ ಅಂತಂದರೆ ಅವ್ರ ಪ್ರೊಫೆಷ್ನಲಿಸಮ್. ಎಷ್ಟೇ ರಾತ್ರಿ ಇರಲಿ, ಎಷ್ಟೇ ಟೈಮ್ ಆಗಿರಲಿ, ಸಿನಿಮಾ ರಿಲೇಟೆಡ್ ನಾನು ಏನೇ ವಾಯ್ಸ್ ನೋಟ್ ಹಾಕಿದ್ರು ಟಕ್ ಅಂತ 5 ನಿಮಿಷಕ್ಕೆ ಅವ್ರು ರಿಪ್ಲೈ ಮಾಡಿ ಅದ್ರ ಬಗ್ಗೆ ನನಗೆ ರೆಸ್ಪಾನ್ಸ್ ಕೊಡ್ತಾಯಿದ್ರು. ಆ್ಯಂಡ್ ಅವ್ರು ಬಾಲಿವುಡ್ ಸ್ಟಾರ್ ಆದರೂ ಒಂದು ತುಳು ಸಿನಿಮಾನ ಬಾಲಿವುಡ್ಗಿಂತ ಕಡಿಮೆ ಅಂತ ಟ್ರೀಟ್ ಮಾಡಿಲ್ಲ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಕಾಸ್ಟ್ಯೂಮಿಂದ ಹಿಡಿದು ಅವ್ರ ಡೈಲಾಗಿಂದ ಹಿಡಿದು ಎವ್ರಿಥಿಂಗ್ ಪಿನ್ ಟು ಪಿನ್ ಕೇಳ್ತಾ ಇದ್ರು. ಇದು ಹೆಂಗೆ ಬರುತ್ತೆ, ಇದು ಹೆಂಗಿರುತ್ತೆ ಎಲ್ಲ ಕೇಳ್ತಾ ಇದ್ರು. ಸೊ ನಮ್ಮದು ಒಂದು ಸ್ವಲ್ಪ ವರ್ಕ್ ಸ್ಟೈಲ್ ಏನಿದೆ ಅಪ್ಡೇಟ್ ಆಗಿದೆ ಅಂತ ಹೇಳ್ಬೋದು. ಇನ್ನು ಜಾಸ್ತಿ ನಾನೇನು ಮಾತಾಡಲ್ಲ. ಸೊ ನಮ್ಮ ಎಲ್ಲ ತುಳು ಸಿನಿಮಾ ರಂಗದ ಒಂದು ಕನಸಿತ್ತು, ಸುನಿಲ್ ಶೆಟ್ಟಿ ಅವರು ತುಳು ಸಿನಿಮಾ ಮಾಡಬೇಕು ಅಂತ. ಅದು ನನ್ನ ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೆ ಅನ್ನೋವಂಥದ್ದು ನನ್ನ ದೊಡ್ಡ ಭಾಗ್ಯ ಅಂತ ಅಂದ್ಕೋತೀನಿ. ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಥ್ಯಾಂಕ್ಸ್ ಲಾಟ್. ಎಲ್ಲ ತುಳುವರ ಪರವಾಗಿ, ತುಳುನಾಡಿನ ಜನಗಳ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನಾನು ಆರು ಪಾತಿರೋರು ಆ್ಯಂಡ್ ಡ್ಯೂಟಿ எனக்கு அர்த்தம் கன்னட பார்த்துருச்சு ಎಲ್ಲಿ இருந்துச்சு ಇಲ್ಲ ತುಳು பார்த்துருந்தே ಮಲ್ಲಾತೀನಿ. ಬಟ್ ಎನಿ ಕ್ವೆಶನ್ಸ್ ಫ್ರಮ್ ಯುವರ್ ಸೈಡ್ ಐ ಆಮ್ ಮೋರ್ ದೆನ್ ವಿಲ್ಲಿಂಗ್ ಟು ಆನ್ಸರ್. ವೆರಿ ಹ್ಯಾಪಿ. ರೂಪೇಶ್ ಎಂಚ ಫಿಲ್ಮ್ ಮಲ್ತೊಂದು ಸ್ಕೇಲ್ ಆದ ಉಪ್ಪಾಡು, ಶಾರ್ಟ್ಸ್ ಆದ ಉಪ್ಪಾಡು. ಐ ಆಮ್ ವೆರಿ ಒಬ್ಸರ್ವೆಂಟ್. ಆ್ಯಂಡ್ ವರ ಏರೆಗ್ಲ ಅಂದು ಬಂದೆಡ್ ಐಟ್ ಬೊಕ್ಕ ಯಾನು direction department yappala interfere apuji and enna kelsa maantu popuni, because it's his talent that has to showcase, his talent that has to be seen. Matra khushi andi anide battadu first time ide battadu shoot maltadu Tulu pannaga, South Canada pannaga, Mangalore pannaga enna life undu. ಲೈಕ್ ಯಾನ್ಲ ಪುಟುದಿ ಮುಲ್ಕಿಡ್ ಬಪ್ಪನಾಡು ಪುಟುದು ಮಲ್ಲ ಬಂಬಾಯಿಡ್ ಆಗ್ತೀನಿ. ಮಾತ್ರ ವರ್ಷ 3-4 ಸರ್ತಿ ವರ್ಷ ಬರ್ಪೆನು. ಸೊ ಐ ಲವ್ ಮೈ ತುಳುನಾಡು, ಐ ಲವ್ Mangalore, and I'm very, very, very proud Tulu. That much I can always say. And you'll always see yappala Tulu arnikulu. And Mangalore the ವಿಷಯ ನಮ್ಮ ವಿಷಯ ಪಾರ್ತಿದ್ದಾಗ ಒಂಜಿ with a feeling of pride and a sense of pride. Ennala manasadundu eetu porluda ondu location, such a beautiful location. Ul shoots la avodu aikatra enna dostilla and panonde pun mithundala and panonde pun mithun encourage everything, whether it's IT, whether it's the beaches, whether it's transport, rail ard, plane ard, airport ard, everything is there in this beautiful city. Enna manasi anand film maldini just to show the world ki our cinema is not small and nor is our heart, and that's what I want. Annandu dubbu dinchundu yan 3-4 varsa dubbu pantala yan malpu subject yetleppo netti and of course guest appearance, Roopesh is the hero of the film. The subject belongs ಮಾತೆರೆಗ್ಲ ಬಿಲಾಂಗ್ ಮಾಡ್ಬೋದು. ಮಾತ್ರ ಎನ್ನ ಮನಸ್ಸು ಇತ್ತೆಲ್ಲ ಉಂಡು ಅನ್ನು ಮೊರನ್ನ ಬಂದಿತ್ತೆ ಎಂಕೊಂದು ತುಳು ಕಾಮಿಡಿ ಮಲ್ಪೋಡು ಫುಲ್ ಫ್ಲೆಜ್ ಮಲ್ಪೋಡು ಮನಸ್ಸು ದಾಯಿಗ ಎಂಕ್ಲೆಗ್ಲ ಫಾರ್ವರ್ಡ್ಸ್ ಬಂದಾಗ ಆ ತುಳು ಫಾರ್ವರ್ಡ್ಸ್ ಬಂದಾಗ ಎಂಕುಲ್ ಮಾತೆರೆಗ್ಲ ಫಾರ್ವರ್ಡ್ ಮಲ್ತೊಂದು ನಮ್ಮ ಆ್ಯಕ್ಟರ್ನಕ್ಲೆಗ್ಲ ಮಾತೆರೆಗ್ಲ ತುಳು ತಕ್ಕಲಿಗೆ ಮಾತೆರೆಗ್ಲ ಫಾರ್ವರ್ಡ್ ಮಲ್ಪ ಫ್ಯಾಮಿಲಿಲ ಫಾರ್ವರ್ಡ್ ಮಲ್ತೊಂದು ಉಪ್ಪುಂಡು ಐಕ್ ಆತ್ರ ಎಂಕೊಂಜಿ Hera Fairy, of course, is a legendary film. Matra anchina simple film, matra full-fledged comedy film malpodindu must manasundu. Because that can become popular, that can go global and can work global. If the acting is shuru malde, nana tuka in chapundu.
ಮನಸ್ಸು ಸುರು ಫುಲ್ ಫ್ಲೆಜ್ ಫಿಲ್ಮ್ ಮಾಡ್ಕೊಳ ಪ್ರೊಡಕ್ಷನ್ ಆಗಲಿ ಬಟ್ as long as ನಮ್ಮ culture culture is propagated ಅವು ಮಾತೆರೆಗ್ಲ ಆಡ್ತಾಂಡು ನಮ್ಮ ಲೊಕೇಶನ್ಸ್ ಮಾತೆರೆಗ್ಲ ತೂವೋಡು in ಮನಸ್ಸುಂಡು ಬೀಚಸ್ ಆಡು ಬ್ಯಾಕ್ ವಾಟರ್ಸ್ ಆಡು ಟೆಂಪಲ್ಸ್ ಆಡು ಚರ್ಚಸ್ ಆಡು ಮಾಸ್ಕ್ಸ್ ಆಡು ಇದು ಪೊರ್ಲು ಜಾಗಗಳುಂಡು ನಮ್ಮ ಈ ತುಳುನಾಡು Mangalore. That is something that I want to showcase to the world and tell them that according to me this is God's country. Script mannaga yana yan dik tule yappa yana manas malte malparandu yan malte yan yappala script yanda time ittu jeda script yernala yappala oduju script odudi yes and no yappala pantaya Roopesh batte ing script narrate malte ing edde aatijidala yana edappa kuldu dadandala work maldu because I am nobody to judge anybody else's script. I may be wrong. Yan aate flops korta. Nutta muppa film maldad aitu nalpaiva flops undu. So I am no judge of a script. So I would never judge anybody according to script. Yes, no, yan script point of view. What to industry continues yanda kenunde undu. Nama malpodu matra enku yanda sotla ettiji mindset la ettiji. Malpodindi ittadu Roopesh Pannaga yan came the script. I liked what I liked the subject Janukulna subject I katran andu panni and I play myself. I play Sunil Shetty so it's easier onchuru acting malpodindi yan ittina body language thelipam I think tule satellite undu OTT undu great music undu that is a great scope. Itte fortunately post pandemic South cinema gula kandabatte audience market undu. It's satellite that has set this tone up. I katra script edda subject edda performances edda automatically it crosses those barriers, so language is no more a barrier for and that is good. Satellite has taken South cinema into every home. Emotions correct the pair, music correct the pair, larger than life characters undu, and that is the reason South is finding so much success in the Indian market. Nama Kahale top 10 cities stupid. India is a large place, 28 states, 9 union territories, smaller cities. It has the potential, it has the capacity. Nama yette subjects maltada, yette film maltada, yette producers who believe in the product. ನಮ್ಮ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ನೀನು ತುಯ್ಯಾಡ ಯಾನ್ ಐವ ಪಾಡ್ಯಾಡ ಯಂಕ ಐವ ಬರ್ಪುಡು ಇಟ್ಸ್ ಅ ಡಿಫಿಕಲ್ಟ್ ಗೇಮ್. ಕನ್ನಡ ಫಿಲ್ಮ್ ಅಂಚೆನೆ it's expanded. It did a film with Yash that was large, and when people saw the large they believed like namada talent kanda patte cinematographers uppadu, action directors uppadu, actors uppadu. I think we have to take a few risks also. Today Kannada point because the market is bigger, so that the recovery is bigger. Matra nama perfect subject edda maltada, edda subjects maltada that appeal to people, automatically it crosses the barrier. There is no film that is guaranteed ki eat business malpodita yankalna Hindi film la kandavata malamalla film maltundille matra nadatundi. It's not appealing to the people. So I think subjects that appeal to the people maltanda, it will automatically cross all barriers. It's a Kantara last 15-20 minutes tunagi yanku artha onditiji ki what am I seeing, because it is so real. And elli nunchi kololu avu matra tundu baide bhuta daivole, and I actually thought that it's not an actor, it's that character. So our emotion transpire to everybody who was watching, who was with me. Enna dostil itteru Hindi speaking elli dinchi anpanundulle ankal now linchi apu yapala nambudu che undu tuinet bokka they felt that in the audience. Anchina film nama I can banpin en konji comedy malpod, because that's universal, that's a language loved by all, so that's why there's not why not mastu why not avali ಯಾನು
generally overall negative yanku malpare ichi, because I'm at a stage of my career that I don't want anybody to ever feel impacted or affected by what I'm doing. You know, I've done Mata types the roles Maldan. Negative Iji and a very popular film that I did, Mehuna. Negative with that. Matra Yan Tutin positively. Yan Tuinavin positively. Yanna Mave, Pakistan the border dulle, Aina body young board, Akul Korre Tayari chair. As a father, I'm positive. Yan Tutinavin positive. Yeah, it's a point of view. Yencha half empty, half full. You know, and I see it positively. Positivity tojundaitu. It's about an enemy. It's about going against something. I will do it. Matra, just for being negative enku malparachu. Enku kandavata offers by them, but I don't touch it. And I took a long sabbatical. And edma varsha kelsala malpichi. So you know, when you come back, people feel I dala malpe. Ancha apuchi. Ichi plan yan itta malpam. Plan itta niku banna yan malpune. Actors, you know, I love the humor here. I absolutely love it. And I know it will transpire. Our cross up, borders cross up, timing, our on the mata. Baka yan comfortable. Ancha Tulu paathiruven. Kode staged speech korna gonchur bangane. Retakes and in that. Seen it, it's normal. Seen it pannaga normal undu. Matra yankalna Tulu onchur bethe. Mumbai the Tulu bethe, Mutta Tulu bethe. I katra onchur varara banga. But comedy, yes. I plan malpodi. Kandita malpodi. How release I made bokkane gottuna. But he's good. He knows his job. He's done a fantastic job. Camera angles uppadu, explaining the subject about scale adu. Conscious about everything, the backdrop. You know, Nama director banda, roll sound, cut, music, background, performances, locations, art direction. How Mata Manasabhiyo. You know, and that makes a great director. In Koda Chokul, Vanji Film Mudubakka, Alayan Associates, Deepa Malpuan. You can be successful. But you will not be successful if you don't know your craft properly. And that is complete. Direction is probably the toughest job. Mata Burdu, Mansi director api, because there's a lot of effort in that. Scary. I was confused. Hindi, undu, dada, undu. Normally, illadu paatharnu. Nervous. Yan enchala vari. When you're a nervous actor, you can homework malpodu, you can tu odu, you can karta malpanodu. Like success tu naga, you know, once you see a bit of success, you take things for granted. How period and granted go geton naga enna downfall la batti. Wrong choices, cinema, taking things for granted, believing that X will do the job for me. So I'm very, very conscious. Each stage in my life, I want to make sure that whatever I do, enjoy doing, and I know what I'm doing. And Roopesh Lappala Kullunage and Vanje Pante Roopesh, character, positioning, love, respect, how were you know. I don't care about the length of a role, undadu, avadu, aina role, enna role better. Yan maltina role, yan with full justice, malpa nature, how important. And I see that in this, you know. Yenna Chuvamanodu, Yan, Yenna Mangalore, Yenna Tulunadu, Encha Tute, Ancha on the character, Yenna Preeti, Yenna Moke, Yenna Janokleg, Yenna Bhumig, Papanadu Putudina, Yankleg Ashirvada Undu, Appana, Daivolna, Nagada, Varsha Bhattidyanand Malpan. How Yappalanto. And that's the only thing I've asked for. ನಮ್ಮ director the king. I'm playing opposite to nobody. I'm playing positive towards Mangalore and Mangaloreans. No, I understand the character, but I'm not playing opposite to anybody. I am going with the truth. Now, how much of the subject he wants to reveal, he'll tell you. But I am going with the people I believe. ನಮ್ಮ ತುಳುನಾಡಿಗೆ ಏರ್ ಕೆಲಸ ಅಂತಂದುಲ್ಲೆ ತುಳು ರಾಜ್ಯ ಜನಗಳಿಗೆ ಏರ್ ಕೆಲಸ ಅಂತಂದುಲ್ಲೆ
I'm going with them. I think that's the best example he called me. And iniyattu yanu 30 ವರ್ಷ ದುಂಬುಲ ಯಾನ್ ಮಲಯಾಳಂ ಫಿಲ್ಮ್ಸಿನ ರೀಮೇಕ್ ಮಲ್ಪರತು ಒಂದು ಹೈಕಾತ್ರ ಹೇರಾ ಫೇರಿ ಆತೀನಿ ಹೈಕಾತ್ರ ಈ ಫಿಲ್ಮ್ಸ್ ಯನ್ನ ತಮಿಳ್ ಅದು ಗೋಪಿ ಕಿಶನ್ ಆಡು ಈತು ಮಾತ ಫಿಲ್ಮ್ಸ್ ಯನ್ನ ರೀಮೇಕ್ಸ್ ಬಿಕಾಸ್ they are very intelligent films. They were never expensive films. They were cost-effective films. Maatella ಒಟ್ಟುಗಾದ film maltonditini. And I think Tulutla anchene maltunda our capacity undu namma. You see namma pothina director Kannada avadu Telugu avadu they're doing such a phenomenal job. Tulunata problem onje. Mool educate apini kelso gadra pidai popin. Mool kalpunu larger jago popin. The idea is for all of us to work to keep our talent to ourselves and let this part of the city, Kali films in every aspect, tourism award, IT industry award, travel industry award, religious tourism award, backwaters, beaches. I think we have it all, and our stories should showcase that and talk about global subjects. But bang on Irpanya. Bengali cinema, bang on. Marathi cinema, bang on. Our budgeted malla tinattu, our subjected malla tina languages. So I think that's something that we can hold on to. Ice cream enchola popular unde. Hera Feri 3 barpunu matra enkulu welcome to the jungle mantondulla. Our actually December mugiyuna matra I think February March mutta poku. Aidu bokka Hera Feri and Avara Pagal Divana, both those franchises are being made. Hera Feri 3 Dumbuda gul betakle getunna avnada puji. Raju Sham Babu Bhai Ijjeda avnada parasatchi. Every film in the history of cinema that is remembered by its characters has to be played by the same characters, and they are remembered as characters only. Yappala Sholay Tule, Undu Tule, all the films that have been blockbusters, characters have been very popular. Adhyathin in the Enkala Gottuchu, Yanu Madhyana Bokkane Tuini, Kenaga, the only thing that they say is that he is out of danger, and I think that's the most important thing. You know, so feel for the family, but very, very sad. Security is a problem then for us. You know, how can somebody just get into a house and do something tragic? Very, very, very tragic. He's in hospital, and you know, I know as much as you all know, whatever I hear from you all. But from what I found out, he's out of danger, and you know, for the sake of the family, his fans, for everybody else. Absolutely. Personally, I'm a very humorous guy, and those feel up and non-stop comedy malpo. Matra cinema body to the artha malpara tayaritu. Then the first film hit time el pokkala janakul panunde teri his bude na acting varpuji, Hindi varpuji. Then the focus I katra action varini initially, to establish myself as that action hero who's different from the others. I did death-defying stunts, got good films. Yep, comfortable I am, comedy malpara shuru antini. Hera Feri first day, total disaster. Theatre dearla ittije, Akshay Kumar action, Sunil Shetty action, Paresh Rawal villain, play Mandip. There was no audience, but subject work. That's exactly what I'm saying. Tuluta nama subject nadatunda mata nadapu. So Hera Feri worked as a subject, and today it's a cult film because of that. Tulu comedy is Tulu first malpunate that, but comedy character lu battunda Tule. I am an actor who is a poker faced comedian. Yenna comedian because I'm not good at that. So I know what my strengths are, and that is why Roopesh Shetty, let's do a comedy that is with beautiful characters around. Welcome to the Jungle has 22 of us that create that chaos, you know. So, and it has to be situational. Situational itna automatically
ಎಂತೊಂದುಲ್ಲೆರ್ ಒಂದು ಪಿರ ಬರ್ಪುಂಡ ಇಜ್ಜಾನಿ ಮಂಡೆ ವೆಚ್ಚ ಆತುನಂಚು ಮಂಡೆ ವೆಚ್ಚ ಒಂಚೂರು ತೆಲ್ತೇವೆ ಬರ್ತೀನಿ. ಥ್ಯಾಂಕ್ ಯು. ಇಲ್ಲ ಮೋಕೆ ಇಂಚಿನ ಪ್ರತಿ ಸಿನಿಮಾಗ್ಲ ಮೋಕೆ ಬಂದಿದ್ದಾರೆ. ಆ್ಯಂಡ್ ಸುನಿಲನ್ನೇ ಪ್ಯಾಟರ್ನ್ ಹೆಂಗೆ ಅಂತ ಗೊತ್ತಿಲ್ಲ, ಕ್ಯಾರವಾನ್ಗೆ ಹೋದಾಗ ಮತ್ತೆ ಎಷ್ಟು ಗಂಟೆಗೆ ಬರ್ತಾರೆ ಗೊತ್ತಿಲ್ಲ. ನಾನು ಹೆಲಿಕಾಪ್ಟರ್ಲ್ಲ ತರಿಸಿದ್ದೀನಿ, ತುಳುಲೆಲ್ಲ ಹೆಲಿಕಾಪ್ಟರ್ಲ್ಲ ತರಿಸೋದು ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಬಟ್ ಅಣ್ಣ ಬರ್ತಿದ್ದಾರೆ ಅಂದರೆ ನನ್ನ ಪ್ರೊಡ್ಯೂಸರ್ ಮಂಜುನಾಥ್ ಇರಲಿ, ಅನಿಲ್ ಶೆಟ್ಟಿ ಇರಲಿ, ಸುಧಾಕರ್ ಶೆಟ್ಟಿ ಇರಲಿ, ನಾನು ಹೇಳಿದ್ದು ಒಂದೇ, ನಾವೆಲ್ಲ ಕಾರಲ್ಲಿ ಇದೆಲ್ಲ ಕಾರಲ್ಲಿ ಶೂಟೆಲ್ಲ ಆಗಿದೆ, ಕಾರ್ ಆಗಿದೆ, ಬಸ್ ಆಗಿದೆ, ಎಲ್ಲ ಆಗಿದೆ. ಸುನೀಲ್ ಅಣ್ಣ ಬರ್ತಿದ್ದಾರೆ, ನನಗೆ ಹೆಲಿಕಾಪ್ಟರ್ ಬೇಕು ಅಂತ ಹೇಳಿದ್ದೀನಿ ನಾನು. ಬಟ್ ಅವ್ರು ಏನು ಹೇಳಿಲ್ಲ, ಸುನೀಲ್ ಅಣ್ಣ ಬರ್ತಿದ್ದಾರೆ ಕನ್ಫರ್ಮ್ ಅಲ್ವಾ, ಹಂಗಾದ್ರೆ ಹೆಲಿಕಾಪ್ಟರ್ ಬರಲಿ ಪರವಾಗಿಲ್ಲ ಅಂತ ಎಲ್ಲ ಮಂಜು ಆಗಿರಲಿ ಎಲ್ಲ ಪ್ರೊಡ್ಯೂಸರ್ಸು ನನಗೆ ಸಪೋರ್ಟ್ ಮಾಡೋದು, ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಸುನೀಲ್ ನಾನು ಹೇಳಿದೆ ಅಲ್ವಾ, ಮೊದಲ ದಿನ ನಾನು ಅರ್ಥ ಆಗ್ಬಿಡ್ತೀನಿ, ಮೊದಲ ದಿನ ನನಗೆ ಲಿಟ್ರಲಿ ಅವ ಶಿವರಿಂಗ್, ನಾನು ಹೇಳೋದಾ ಬೇಡ ನನಗೆ ಅದೇ ಭಯ ಆಯಿತು, ಒಂದು ದಿನಕ್ಕೆ ಎಷ್ಟು ಶಾರ್ಟ್ ತಗೋತಾರೆ ಹೆಂಗೆ ಅಂತ. ಟ್ರಸ್ಟ್ ಮೀ, ನನಗೆ ಈಗ ನಾನೊಬ್ಬ ಬಾಲಿವುಡ್ ಸ್ಟಾರ್ ಜೊತೆ ಡಿರೆಕ್ಟ್ ಮಾಡ್ತಾ ಇದ್ದೀನಿ ಅನ್ನೋವಂಥದ್ದು ನನಗೆ ಮೈಂಡಿಗೆ ಬರ್ತಿಲ್ಲ. ಬಿಕಾಸ್ ಅಣ್ಣ ಶಾರ್ಟು ನೋಡೋಲ್ಲ, ನಾವೆಲ್ಲ ಹೆಂಗೆ ಅಂದರೆ ನಾವು ಎಷ್ಟೋ ಕಲಿಬೇಕು. ನಾವೊಂದು ಶಾರ್ಟ್ ಆದ ತಕ್ಷಣ ಹೋಗಿ ಮಾನಿಟರ್ ನೋಡ್ತೀವಿ, ಚೆನ್ನಾಗಿದೆ ನಾನು ಮಾಡ್ಬೋದಾ ಅಂತ. ಅಣ್ಣ ಕೇಳ್ತಾ ನಿನ್ಗೆ ಓಕೆನಾ, ಆರ್ ಯು ಸ್ಯಾಟಿಸ್ಫೈಡ್, ಅವ್ರು ಹೋಗ್ತಾರೆ ಹಂಗೆ. ಆಮೇಲೆ ಬಂದರೆ ಕ್ಯಾರವ್ಯಾನ್ ಅಲ್ಲಿ ವೇಸ್ಟ್ ಅದು ನಮ್ದು ಏನು ಕೆಲಸ ಇದೆ. ಇವತ್ತು ಲಿಟ್ರಲಿ ಹೆಲಿಕಾಪ್ಟರ್ ಶೂಟ್ ಇತ್ತು, ನಮ್ಗೆ ಗೊತ್ತಲ್ಲ ತುಳು ಅಂದರೆ ನಾವು ಹೆಲಿಕಾಪ್ಟರ್ ತರಿಸೋದೇ ದೊಡ್ಡ ವಿಷಯ. ಬಟ್ ಅಣ್ಣ ಅದು ಟಕ್ ಹಿಂಗಿತ್ತು ಕೆಲಸ, ಒಂದು ನಿಮಿಷನೂ ಲೇಟ್ ಮಾಡಿದೆ ಅಥವಾ ಊಟದ ಟೈಮೆಲ್ಲ ಅವ್ರು ನೋಡಿದೆ, ನನಗೆ ಬೇಕಾದಂಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ದ್ಯಾಟ್ ಈಸ್ ನಾವು ಇನ್ನೂ ತುಂಬ ಕಲಿಯೋದಕ್ಕಿದೆ, ನಾವು ತುಂಬ ಕಲಿಯುವಂಥದ್ದಿದೆ ಅಣ್ಣನ ಹತ್ರ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಇಡೀ ತುಳು ಸಿನಿಮಾ ರಂಗದ ಪರವಾಗಿ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಆ್ಯಂಡ್ ಈಗಲೂ ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಬಟ್ ಒಂದಂತೂ ಐ ವಿಲ್ ಗಿವ್ ದ ಅಶ್ಯೂರೆನ್ಸ್, ಸುನಿಲ್ ಅಣ್ಣನ ನಾನು ಸುಮ್ಮನೆ ಈ ಸಿನಿಮಾ ಕರ್ಕೊಂಬಂದಿಲ್ಲ. ನಾವೇನು ಬರೆದಿದ್ವಿ, ನಾನು ಪ್ರಸನ್ನ ಶೆಟ್ಟಿ ಬೈಲೂರು ಬರೀತಾ ಇರಬೇಕಾದ್ರೆ ನಮಗೆ ಥಾಟ್ ಬಂದಾಗ ಅಲ್ಲೊಬ್ಬ ಒಂದು ಲಾರ್ಜ್ ಸ್ಕೇಲ್ ಪರ್ಸ್ನಾಲಿಟಿ ಬೇಕು ಅಂತ ಇತ್ತು ನಮಗೆ. ಬಟ್ ನಾವೇನು ಅನ್ಕೋತಾ ಇದ್ವಿ ಅಂದರೆ ನಮ್ಮ ಲಿಮಿಟಲ್ಲಿ ಯಾರು ಸಿಗ್ತಾರೆ, ನಮಗೆ ಯಾರು ರೀಚೇಬಲ್ ಇದ್ದಾರೆ, ಇವ್ರು ಆಗ್ಬೋದು. ಒಂದು ಸಲ ಸುನಿಲ್ ಶೆಟ್ಟಿ ಅವ್ರು ಬಂದರೆ ಚೆನ್ನಾಗಿರುತ್ತೆ ಅಂತ ಒಂದು ಡಿಸ್ಕಷನ್ ಬಂತು. ನಾನು ಆಗಲೇ ಕಟ್ ಮಾಡಿದೆ, ಸಾಕು ನಮ್ಗೆ ಅಲ್ಲೆಲ್ಲ ಹೋಗಿ ನಮ್ಮಿಂದ ಆಗೋದೆಲ್ಲ, ನಮ್ಗೆ ಯಾರು ರೀಚೇಬಲ್ ಇದ್ದಾರೆ ಅವ್ರನ್ನ ಕರ್ಸೋಣ ಅಂತ ಒಂದು 2-3 ಹೆಸರಿತ್ತು. ಬಟ್ ಅಣ್ಣನಿಗೆ ಅಪ್ರೋಚ್ ಆದಮೇಲೆ ಕ್ಯಾರೆಕ್ಟರ್ ಡೆಫಿನೆಟ್ಲಿ ಅವ್ರಿಗೆ ಇಷ್ಟ ಆಗಿನೇ ಅವ್ರು ಮಾಡಿರೋದು. ಬಟ್ ನಮಗಿತ್ತು, ಅವ್ರು ಬಂದ ಮೇಲೆ ಎಷ್ಟೋ ಜನರು ಸುನಿಲ್ ಶೆಟ್ಟಿ ಅವರು ಸ್ಕ್ರೀನಲ್ಲಿದ್ದಾರೆ ಅಂತ ಬರೋರಿದ್ದಾರೆ. ಸೊ ಅವ್ರಿಗೆ ₹1 ಅಂದರೆ ಬೇಜಾರಾಗಬಾರ್ದು, ಆ ಲೆವೆಲಲ್ಲಿ ಅಣ್ಣನ ತೋರಿಸೋಂತಹ ಒಂದು ನ್ಯಾಯಯುತವಾಗಿರುವಂತಹ ಪ್ರಯತ್ನ ನಾವು ಮಾಡಿದ್ದೀವಿ. ಐ ಕ್ಯಾನ್ ಅಶ್ಯೂರ್ ಯು, ಅಣ್ಣನ ನೋಡಿದಾಗ, ಸುನಿಲ್ ಶೆಟ್ಟಿ ಅವರನ್ನು ನೋಡಿದಾಗ ಯು ವಿಲ್ ಬಿ ಡೆಫಿನೆಟ್ಲಿ ಸ್ಯಾಟಿಸ್ಫೈಡ್ ಅನ್ನೋವಂಥ ಒಂದು ಅಶ್ಯೂರೆನ್ಸನ್ನು ಕೊಡ್ತೀನಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಜೈ ಸಿನಿಮಾ ಇದು ಕೇವಲ ನನ್ನ ತಂಡದ ಸಿನಿಮಾ ಅಲ್ಲ, ಇದೊಂದು ತುಳು ಸಿನಿಮಾ ರಂಗ ಒಗ್ಗಟ್ಟಿನಲ್ಲಿ ಮಾಡೋದಕ್ಕೆ ಹೊರಟಿರುವಂಥ ಒಂದು ಪ್ರಯತ್ನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಇನ್ನೂ 2-3 ದಿನ ಶೂಟ್ ಇದೆ, ರಿಲೀಸ್ ಟೈಮಲ್ಲಿ ತುಂಬ ಸಪೋರ್ಟ್ ಬೇಕು. ಆ್ಯಂಡ್ ಐ ವಾಂಟ್ ಥ್ಯಾಂಕ್ ಹೋಲ್ ಟೀಮ್. ಅಂದರೆ ಇಲ್ಲಿ ಚೇರ್ ಹಾಕಿದ್ರೆ ಫುಲ್ ಬೇಕು ಚೇರು. ನನ್ನ ಅಂದರೆ ಒಬ್ಬೊಬ್ಬರ ಹೆಸರು ಹೇಳೋಕ್ಕಾಗಲ್ಲ, ನನ್ನ ರೈಟರ್ ಇರ್ಬೋದು ಪ್ರಸನ್ನ ಶೆಟ್ಟಿ ಬೈಲೂರು, ಎಡಿಟರ್ ಇರ್ಬೋದು, ಆ್ಯಂಡ್ ಕ್ಯಾಮ್ರಾಮ್ಯಾನ್ ಹ್ಯಾಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್, ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು, ಸ್ಟಂಟ್ ಮಾಸ್ಟರ್ ಇರ್ಬೋದು, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇಡೀ ತಂಡಕ್ಕೆ. ಆ್ಯಂಡ್ ನವೀನ್ ಶೆಟ್ಟಿ ನಮ್ಮ ಕೊರಿಯೋಗ್ರಾಫರ್, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಹೇಳಿದ್ರೆ ಎಂಡ್ ಆಗಲ್ಲ. ಬೈದಿನ ಫೋನ್ ಕಾಲ್ ಈ 3-4 ದಿನೋಟು the number has been unbelievable. And those still industry da are Tulu film maltondulla na very good yaar, you should. I think that's the most encouraging thing. A video it viral aatani olturdu video barondundu nama Tulu takulindattu matirnala. So I am happy about one thing, that ಒಂದು ಅವೇರ್ನೆಸ್ ಎಲ್ಲ ಇಂಡಸ್ಟ್ರಿಲ ಬೈದ್ರೆ ಬಾಕಿ ಇಂಡಸ್ಟ್ರಿಲ ಬರೋದಿಲ್ಲ ಅಲ್ಲ ಅಣ್ಣ. ಈ ತುಳು ಫಿಲ್ಮ್ ಹಾಕೋದಿಲ್ಲಾರ ಅಚ್ಚ ಇದು ಮೊದಲ ಇಂಡಸ್ಟ್ರಿ ಯಾವ ಓ ಶಿಟ್ ವಿ ಲವ್ ಟು ಡೂ समथिंग ಏನಾರಿ ಕೊಡೋರಿ ದೋಸ್ತಿ ಇತ್ತೆ. द मिनट आई टोल्ड हिम तुलू, अरे मैं मैंगलोर में हूँ, मैं करूँ क्या कुछ रोल, पैसा नहीं चाहिए. You know, that is the feeling which is beautiful. So I think it's thanks to you all ademutta muttudulu. You know, the whole idea is janakulu mutta reach out and that's all. So you know, proud of the entire team that nama ottu gaadu onji Tulu cinema set malpu andu mast manas enku Prakash anne bandu ಏನೊಂದು ದೋಸ್ತಿಲ್ಲೆ ಭಂಡಾರಿ ಆರ್ನ ಫೋನ್ ಬರ್ತೇನೆ, ಅರೆ ರೂಪೇಶ್ ಇಲ್ಲೇ ಎಟ್ಟೆ ತುಳು ಫಿಲ್ಮ್ ಅಂತಂದಿಲ್ಲೆ ಮಿಥುನ್ನ ಫೋನ್ ಬರ್ತೇನೆ, ಯಾನ್ ಬೈದಿನ ಪಿಲುಕುಲು ಗಾತ್ರ ಎನ್ನ ಕೆಬಿಟ್ ಗಡಿ ಒಂದೊಂದು ಫಿಲ್ಮ್ ಮಲ್ಪೋಡಿ ಆ ತುಳು ಫಿಲ್ಮ್ ಉಂಟದೆ ಮಲ್ಪೋಡು. ಸೊ ದೇರ್ ಆರ್ ಪೀಪಲ್ ಹೂ ಲವ್
their state, their city, and their movie and their culture. So, and of course, proud to be a Tulu. ಸದ್ಯಕ್ಕೆ ಡೆಫಿನೆಟ್ಲಿ ಪ್ಲ್ಯಾನ್ ಉಂಡು ತೂಕ ಪಣ ನಾನು ಪಂಡದು ಮಲ್ಪು ಮಲ್ದಿ ಬೊಕ್ಕ ಪನ್ಕೊಂಡು ಖಾಲಿ ಮೋಕಿ ಸೊ ಯು ವಿಲ್ ಗೆಟ್ ದ ಆನ್ಸರ್. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಆ್ಯಂಡ್ ಅದು ನಾನು ಅಣ್ಣನಲ್ಲಿ ಕೂಡ ಅವ್ರ ಅಂಚಿನ ಕೆಪಾಸಿಟಿ ಉಂಟಾಗುತ್ತುಜಿ ಅಣ್ಣಗೆ ಸಿನಿಮಾ ಅಂತಂದು ಒಬ್ಬನ ಖಾಲಿ ಮೋಕಿರು. ಥ್ಯಾಂಕ್ ಯು ಸೋ ಮಚ್. ಯಾ ದಾನಿ ಬರ್ಪೇನ್ ದಾನಿ ಬರದೆ ಯಾನು ಪ್ರಮೋಟ್ ಮಾಡ್ತಿದ್ದೀರ. ಇಟ್ಸ್ ನಾಟ್ ಫೇರ್. When you deliver a baby, you should make sure that you educate it and send that to the world also, right? 100%. ಯಾರು ಪನ್ಯ ಯಾಪಲ್ಲ ಮಾಡ್ತು ತುಳು ಐತೆ. ಥ್ಯಾಂಕ್ ಯು ಡೈರೆಕ್ಟ್ ಥ್ಯಾಂಕ್ ಯು ಅಣ್ಣನ ಕೇವಲಿತ್ತೆ ಪ್ರಮೋಷನ್ ಬರೋದು. ಥ್ಯಾಂಕ್ ಯು ಅತ್ತೆ. ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.